ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ನಾನು ಮೊದಲು ಟೀಚಿಂಗ್ ಫೀಲ್ಡ್ ಅಲ್ಲಿ ಇದ್ದವರು. ಮನೆಯವರು ಅಯ್ಯೋ ನಿನ್ಗೆ ಎಷ್ಟು ಓದಿಸಿ ನೀನು ಈ ಫೀಲ್ಡಿಗೆ ಹೋದಿಯಲ್ಲಮ್ಮ ಅಂತ ಹೇಳ್ತಾರೆ. ಪ್ರಾಮಾಣಿಕವಾಗಿ ದುಡಿಲಿಕ್ಕೆ ಯಾವ್ದಾದ್ರು ಏನೋ ಫ್ರಿಡ್ಜ್ ಉಂಟು, ಎರಡು ಫ್ರಿಡ್ಜ್ ಅಲ್ಲಿ ಕಾಲ್ ಮಾಡಿದವ್ರದ್ದು ಕ್ಲೀನ್ ಮಾಡಿ ಇಟ್ಟದ್ದೇ ಮೀನು ಇರ್ತದೆ. ನಂಗೆ ನನ್ನ ಬಗ್ಗೆನೇ ಹೆಮ್ಮೆ ಆಗ್ತದೆ, ನಾನು ಇಷ್ಟೆಲ್ಲ ಮಾಡ್ತೀನಾ ಅಂತ ಹೇಳಿ ತುಂಬಾ ಖುಷಿ ಆಗ್ತದೆ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಜೀವ ನೀಡುವ ತಾಯಿಯಾಗಿ, ಮನವನ್ನ ಬೆಳಗುವಂತಹ ಮಗಳಾಗಿ, ಧೈರ್ಯ ತುಂಬುವ ಅಕ್ಕನಾಗಿ, ಸಹಾಯ ಹಸ್ತವನ್ನ ಚಾಚುವ ಗೆಳತಿಯಾಗಿ, ಸ್ಫೂರ್ತಿಯಾಗಿ, ಸಾಧಕಿಯಾಗಿ, ಸಮಾಜದ ಕಣ್ಣಾಗಿರುವಂತಹ ಪ್ರತಿಯೊಬ್ಬ ಹೆಮ್ಮೆಯ ಮಹಿಳೆಗೆ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಒಂದು ಕಾಲ ಇತ್ತು, ಹೆಣ್ಣು 4 ಗೋಡೆಯ ಮಧ್ಯೆ ಬಂದಿಯಾಗಿ ಕೈಯಲ್ಲೊಂದು ಸೌಟನ್ನ ಹಿಡಿದು ಮನೆ ಮಂದಿಯ ಚಾಕರಿಯನ್ನ ಮಾಡ್ತಾ ಉಸಿರಾಡುವ ಯಂತ್ರದಂತೆ ಇದ್ದಂತಹ ಕಾಲ. ತನ್ನೆಲ್ಲ ನೋವುಗಳನ್ನ ಕೂಡ, ಆಸೆ ಆಕಾಂಕ್ಷೆಗಳನ್ನ ಸೆರಗಿನ ಅಂಚಿಗೆ ಸೀಮಿತವಾಗಿಸಿಕೊಂಡು ಬದುಕ್ತಾ ಇದ್ದಂತಹ ಕಾಲ. ಆದರೆ ಈಗ ಕಾಲ ಬದಲಾಗಿದೆ. ಹೆಣ್ಣು ತಾನು ಅಬಲೆಯಲ್ಲ, ಸಬಲೆ ಅನ್ನೋದನ್ನ ಸಮರ್ಥವಾಗಿ ತೋರಿಸಿಕೊಟ್ಟಿದ್ದಾಳೆ. ಲೋಕದ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ತನ್ನ ಛಾಪನ್ನ ತೋರಿಸಿಕೊಟ್ಟಿದ್ದಾಳೆ. ಇಂತಹ ಸ್ಫೂರ್ತಿದಾಯಕವಾಗಿರುವಂತಹ ಮಹಿಳೆಯರ ಯಶೋಗಾಥೆಯನ್ನ ನಿಮ್ಮ ಮುಂದೆ ಇಡುವಂತಹ ಸಣ್ಣ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಇವರು ಬಂಗುಡೆ ಭೂತಾಯಿ ಮದಿಮಲೆ ಕಾಂಡಾಯಿ ಅಂತ ಹೇಳ್ತಾ ಬಂದಂತಹ ಗ್ರಾಹಕರಿಗೆ ಪ್ರೀತಿಯಿಂದ ಕ್ವಾಲಿಟಿ ಆಗಿರುವಂತಹ ಫ್ರೆಶ್ ಆಗಿರುವಂತಹ ಮೀನನ್ನ ಕೊಟ್ಟು, ಒಂದು ಮೀನನ್ನ ಜಾಸ್ತಿಯೇ ಹಾಕಿ 10 ರೂಪಾಯಿ ಕಮ್ಮಿ ಮಾಡಿ ಬಂದಂತಹ ಗ್ರಾಹಕರಿಗೆ ಮೀನನ್ನ ನೀಡ್ತಾ ಇರುವಂತಹ, ನಮಗೆ ಇವತ್ತು ಸ್ಫೂರ್ತಿಯಾಗಿ ನಿಂತಿರುವಂತಹ ನಮ್ಮ ಪುತ್ತೂರಿನ ಏಳ್ಮುಡಿಯಲ್ಲಿರುವಂತಹ ದುರ್ಗಾ ಫಿಶರೀಸ್ ಇದರ ಮಾಲಕಿಯಾಗಿರುವಂತಹ ಪ್ರೇಮ ಅವರು. ಇವರ ಜೀವನದ ಒಂದಿಷ್ಟು ಏಳು ಬೀಳಿನ ಕಥೆಯನ್ನ ಕೇಳಬೇಕು, ಒಂದಿಷ್ಟು ಜನರಿಗೆ ಸ್ಫೂರ್ತಿಯಾಗಿರುವಂತಹ ಕಥೆ ಇವರದು. ಪ್ರೇಮ ಅವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹೇಗಿದ್ದೀರಾ ಅಕ್ಕ? ಚೆನ್ನಾಗಿದೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಹೇಗೆ ನಡೀತಾ ಇದೆ ಬಿಸ್ನೆಸ್ ಎಲ್ಲ? ತೊಂದರೆ ಇಲ್ಲ, ಒಂದು ಮಟ್ಟಿಗೆ ನಡೀತಾ ಉಂಟು. ಇನ್ನು ದೇವರೇನು ಕೈ ಬಿಟ್ಲಿಲ್ಲ, ಒಳ್ಳೆ ರೀತಿ ನಡೀತಾ ಉಂಟು. ಓಕೆ, ಇವತ್ತು ಯಾವೆಲ್ಲ ಮೀನನ್ನ ಇಟ್ಟಿದ್ದೀರಾ? ಇವತ್ತು ತುಂಬಾ ಐಟಮ್ ಇತ್ತು. ಈಗ ಸಾಧಾರಣ ಎಲ್ಲ ಖಾಲಿಯಾಗಿದೆ. ಈಗ ಒಂದು ಬಂಗುಡೆ, ಬೂತಾಯಿ, ಅಡವು, 3 ಡಿಸ್ಕು, ಎಟ್ಟಿ ಅಷ್ಟೇ ಇರೋದು. ಓಕೆ, ದುರ್ಗಾ ಫಿಶರೀಸ್ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು? ಇಲ್ಲಿ ನಾವು ಈಗ ಅಂಗಡಿ ಮಾಡಿ ಒಂದು 2 ವರ್ಷ ಆಗುದಷ್ಟೇ. ಆದ್ರೆ ನಮ್ಮ ಹಸ್ಬೆಂಡ್ ಒಂದು ಸಾಧಾರಣ ಒಂದು 10 ವರ್ಷದಿಂದ ಮಾಡ್ಕೊಂಡು ಬರ್ತಾರೆ, ಲೈನ್ ಸೇಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ ನಮ್ಮ ಕುಲ ಕಸುಬೆ ಅದುವೇ ಮೀನುಗಾರಿಕೆ. ನಾ ಆಕ್ಚುಲಿ ಪ್ರಾಪರ್ ಆಗಿ ನಾನು ಕುಂದಾಪುರ, ಅಮ್ಮ ಅಪ್ಪ ಅಮ್ಮ ಅಣ್ಣ ಅಂದಿರು ಎಲ್ಲರೂ ಕೂಡ ಮೀನುಗಾರಿಕೆ ಫೀಲ್ಡ್ ಅಲ್ಲೇ ಇರುದು. ಹಾಗೆ ಅದೊಂದು ನಮ್ಗೆ ಇಲ್ಲಿ ಒಂದು ಕೈ ಹಿಡಿಯುತ್ತಂತ ಹೇಳ್ಬೋದು. ಓಕೆ, ಇಲ್ಲಿ ಎಷ್ಟು ಗಂಟೆ ತನಕ ಇರ್ತೀರಾ ನೀವು? ನಾನು ಬೆಳಿಗ್ಗೆ 7-7:30 ಬರ್ತೇನೆ, ಒಂದು 3:30 ಹಾಗೆ ಹೋಗ್ತೇನೆ. ಹಸ್ಬೆಂಡ್ ಬರ್ತಾರೆ, ಮತ್ತೆ ಆಮೇಲೆ ಬಂದವರು ಒಂದು 7 ಗಂಟೆ 7:30 ತನಕ ಇರ್ತಾರೆ. ಯಾಕಂತ ಹೇಳಿದ್ರೆ ಅವರು ಬೆಳಗಿನ ಜಾವ 2:30 ಗಂಟೆಗೆ ಎದ್ದು ಹೋಗ್ತಾರೆ ಮಂಗಳೂರಿಗೆ. ಸ್ವಲ್ಪ ನಿದ್ದೆ ಸ್ವಲ್ಪ ಕಡಿಮೆ ಆಗ್ತದೆ ಅನ್ನೋ ಕಾರಣಕ್ಕೆ ನಾವು ಅಷ್ಟೊತ್ತಿಗೆ ಕ್ಲೋಸ್ ಮಾಡಿ. ಫ್ರೆಶ್ ಆಗಿರುವಂತ ಮೀನು ಕೂಡ ಡೈಲಿ ತರುದು, ನಾವೇ ತರುದು ಡೈಲಿ ಹೋಗಿ. ಓಕೆ, ಇಲ್ಲಿಗೆ ನೀವು ಬಂದು ಮೀನನ್ನ ಮಾರಾಟ ಮಾಡೋದಕ್ಕೆ ಶುರು ಮಾಡಿ 2 ವರ್ಷ. ಹೆಂಗ ಅನಿಸ್ತಾ ಇದೆ? ಒಂಥರ ಖುಷಿ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ನಾನು ಮೊದಲು ಟೀಚಿಂಗ್ ಫೀಲ್ಡ್ ಅಲ್ಲಿ ಇದ್ದವಳು. ಬಿಸ್ನೆಸ್ ಟೀಚಿಂಗ್ ಆ ತರ ಕೆಲಸ ಮಾಡೋದಕ್ಕಿಂತ ನಂಗೆ ಬಿಸ್ನೆಸ್ ಮಾಡ್ಬೇಕಂತ ಭಾರಿ ಆಸೆ ಇತ್ತು. ಹಸ್ಬೆಂಡ್ ಹತ್ರ ಏನೋ ಒಂದು ತಲೆ ತಿಂತೆ, ನಂಗೆ ಬಿಸ್ನೆಸ್ ಮಾಡ್ಬೇಕು. ಆಮೇಲೆ ಇಲ್ಲಿ ಏನೋ ಒಂದು ದೇವರ ದಯೆಯಿಂದ ಒಂದು ಅಂಗಡಿ ಆಯ್ತು. ಒಂಥರ ಖುಷಿ. ತುಂಬಾ ಜನರನ್ನ ಮೀಟ್ ಮಾಡ್ತೇನೆ. ಒಂದು ಕಸ್ಟಮರ್ ಒಂದು ಒಳ್ಳೆ ಉಂಟು, ರೆಸ್ಪಾನ್ಸ್ ಒಳ್ಳೆ ಉಂಟು. ಒಳ್ಳೆ ಕ್ವಾಲಿಟಿ ಮೀನು ಅಂತೇಳಿ ಒಂದು 10 ರೂಪಾಯಿ ಜಾಸ್ತಿ ಆದ್ರೂ ಬೇರೆ ಕಡೆಗಿಂತ ಇಲ್ಲಿ ಒಂದು ಕ್ವಾಲಿಟಿ ಒಳ್ಳೆ ಉಂಟು ಅಂತ ಹೇಳ್ತಾರೆ. ತಗೊಂಡು ಹೋಗ್ತಾರೆ ಇಲ್ಲಿಗೆ. ದುರ್ಗಾ ಫಿಶರೀಸ್ ಸ್ಟಾರ್ಟಿಂಗ್ ಇಂದ ಬರ್ತಾ ಇದ್ದವ್ರು ಇಲ್ಲಿಗೆ ಬರ್ತಾ ಇದ್ದಾರೆ. ಇಲ್ಲಿ ಕ್ಲೀನ್ ಮಾಡಿ ಕೊಡ್ತೀರಾ ನೀವು? ಮಾಡಿಕೊಡ್ತೇವೆ ನಾವು. ಓಕೆ, ಇವಾಗ ನಿಮ್ಮ ಎಜುಕೇಶನ್ ಎಲ್ಲ ಏನ್ ಮಾಡಿದ? ನಂದು MA B.Ed ಆಗಿದೆ. 15 ವರ್ಷ ಸರ್ವಿಸ್ ಉಂಟು. ಒಂದು 4 ವರ್ಷ ನಮ್ಮ ಊರಲ್ಲಿ ಕುಂದಾಪುರದಲ್ಲಿ ಲೆಕ್ಚರ್ ಆಗಿ, ಇಕನಾಮಿಕ್ ಸಬ್ಜೆಕ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡಿದ್ದೆ ನಾನು. ಆಮೇಲೆ ಮ್ಯಾರೇಜ್ ಆಯ್ತು. ಮ್ಯಾರೇಜ್ ಆಗಿ 5 ವರ್ಷ ಮಕ್ಕಳು ಮರಿ ಅಂತೇಳಿ ಮನೇಲಿದ್ದೆ. ನೆಕ್ಸ್ಟ್ ಪುನಃ ಈಗ ನಾನೊಂದು 7 ವರ್ಷ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಈಗ ಅದು ಬಿಟ್ಟು ಈಗ 2 ವರ್ಷ ಆಯ್ತು ಈಗ ಇಲ್ಲಿಗೆ. ಇಲ್ಲಿ ಎಲ್ಲಿನ ಮನೆ ನಿಮ್ದು? ಇಲ್ಲಿ ನಮ್ಮ ಉಪ್ಪಿನಂಗಡಿ ಶಾಂತಿನಗರ ಅಂತ ಹೇಳಿ, ಆನ್ ದ ವೇ ಅಲ್ಲಿ. ಶಾಂತಿನಗರದಿಂದ ಇಲ್ಲಿಗೆ ಬರೋದು? ಇಲ್ಲಿಗೆ ಡೈಲಿ ಬರೋದು, ಅಪ್ ಅಂಡ್ ಡೌನ್. ಓಕೆ, ಟೀಚಿಂಗ್ ಫೀಲ್ಡ್ ಬಿಟ್ಟಿದ್ ಯಾಕೆ ಅಂತ? ಅದು ಅಂದ್ರೆ ನಂಗೆ ಮೊದ್ಲಿಂದನೂ ನಂಗೆ ಈ ಬಿಸ್ನೆಸ್ ಮಾಡ್ಬೇಕಂತ ಭಾರಿ ಆಸೆ ನನಗೆ. ಅದೊಂದು ಫೀಲ್ಡ್ ನೋಡ್ಬೇಕು ಅಂತೇಳಿ. ನನಗೆ ಮಕ್ಕಳಿಗೆ ಹೇಳಿಕೊಡೋದು ಅದೆಲ್ಲಗಿಂತ ಈ ತರ
ಏನಾದ್ರು ಹೊಸದಾಗಿ ಏನಾದ್ರು ಮಾಡ್ಬೇಕು ಅಂತ. ಅದು ಸಹ ಒಳ್ಳೆ ಒಂದು ಜಾಬೇ. ಅದನ್ನೀಗ ನಾನು ಮನೇಲಿ ಮಕ್ಕಳಿಗೆ ಮಾಡ್ತೇನೆ, ಮಕ್ಕಳಿಗೆ ಹೇಳಿ ಕೊಡೋದು ಅದನ್ನೆಲ್ಲ ಮಾಡ್ತೇನೆ. ಇದೊಂದು ಹೊಸದಾಗಿ ಒಂದು ಮಾಡೋಣ ಅಂತ ಹೇಳಿ ತರ ಖುಷಿ ಇದೆ ನನಗೆ. ಸಂಜೆ ಎಷ್ಟು ಗಂಟೆ ತನಕ ಇರ್ತೀರಿ ಇಲ್ಲಿ? ಸಂಜೆ ಒಂದು ಅದೇ 3:30 3:45 ಅಷ್ಟು ತನಕ ಇರ್ತೇನೆ. ಆಮೇಲೆ ಹಸ್ಬೆಂಡ್ ಬರ್ತಾರೆ, ಮತ್ತೆ 7-7:30ಗೆ ಕ್ಲೋಸ್ ಮಾಡಿ ನಾವು ಹೋಗ್ತೇವೆ. ಓಕೆ, ಇವಾಗ ಟೀಚಿಂಗ್ ಫೀಲ್ಡ್ ಅಲ್ಲಿ ಇದ್ರೆ ಅದನ್ನ ಬಿಟ್ಟು ಬಿಸ್ನೆಸ್ ಮಾಡ್ಬೇಕು ಅಂತ, ಬಿಸ್ನೆಸ್ ಮಾಡುವಾಗ ಬೇರೆ ಬಿಸ್ನೆಸ್ ಬಗ್ಗೆ ಪ್ಲಾನ್ ಇತ್ತಾ, ಇಲ್ಲ ಇದೇ ಮಾಡ್ಬೇಕು ಅಂತ ಇತ್ತಾ, ಹೇಗೆ? ಇಲ್ಲ, ಏನಾದ್ರು ವೆಜಿಟೇಬಲ್ಸ್ ಅಂಗಡಿ ಈ ತರ ಏನಾದ್ರು ಮಾಡೋಣ ಅಂತ ಇತ್ತು ನನಗೆ. ಮತ್ತೆ ಹಸ್ಬೆಂಡ್ ಹೇಳಿದ್ರು, ನಾ ಹೇಗೂ ಈ ಫೀಲ್ಡ್ ಅಲ್ಲೇ ಇದ್ದೇನಲ್ಲ, ವೆಜಿಟೇಬಲ್ ಎಲ್ಲ ಕಡೆ ಅದೇ ಉಂಟು, ಇದು ಫಿಶ್ ನಮ್ಮವ್ರದ್ದು ಅಂತೇಳಿ ಇಲ್ಲಲ್ಲ, ಹಾಗೆ ಫಿಶ್ ಮಾಡುವ ಅಂತ ಹೇಳಿ ನಾವು ಹೊರಟಿದ್ವಿ. ಓಕೆ, ಇವಾಗ ಫ್ರೆಶ್ ಆಗಿರುವಂತ ಫಿಶ್ ಅನ್ನ ಕೊಡ್ತೀರಾ, ಒಂದು ವೇಳೆ ವೇಸ್ಟ್ ಆಯ್ತು ಅಂತ ಹೇಳಿದ್ರೆ ತುಂಬಾ ಇದಾಗ್ಬೋದಲ್ವಾ, ಆತರ ಆಗಿದ್ದಿದ್ಯಾ? ಇವತ್ತಿನವರೆಗೂ ಆಗಿಲ್ಲ. ನಮಗೆ ಡೈಲಿ ಎಷ್ಟು ಹೋಗ್ತದೆ ಅಂತ ಗೊತ್ತಿರ್ತದಲ್ಲ ಮೇಡಮ್, ನಾವು ಅಷ್ಟೇ ತರೋದು ನಾವು. ಒಂದೆಷ್ಟು ಹೋಗುತ್ತೆ ನಮ್ಗೆ? ಒಂದು ಸ್ಯಾಟರ್ಡೆ ಸಂಡೇ ಒಂದು 120-140 kg ತನಕ ಹೋಗ್ತದೆ. ಬಾಕಿ ಟೈಮ್ಸ್ ಒಂದು 80-90 kg ಹೋಗ್ತದೆ. ಓಕೆ, ಇಲ್ಲಿಂದ ಯಾವ್ದು ಜಾಸ್ತಿ ಡಿಮಾಂಡ್ ಅಲ್ಲಿ ಹೋಗ್ತಾ ಇರೋ? ಇಲ್ಲಿ ಜಾಸ್ತಿ ಡಿಮಾಂಡ್ ಹೋಗುದು ಬಂಗುಡೆ ಹೋಗ್ತದೆ, ಮತ್ತೆ ಅಡವು, ಬೊಳ್ಳಿಂಜರು, ಮತ್ತೆ ಅಂಜಲ್ ಹೋಗ್ತದೆ. ನಿಮಗೆ ಇಷ್ಟನಾ ಮೀನು ಅಂದ್ರೆ? ನನಗೆ ಮೀನಂದ್ರೆ ತುಂಬಾ ಇಷ್ಟ, ಬಟ್ ನಾನು ಅದರಲ್ಲಿ ಸೆಲೆಕ್ಟೆಡ್. ತುಂಬಾ ದೊಡ್ಡ ದೊಡ್ಡ ಮೀನೆಲ್ಲ ತಿನ್ನೋದಿಲ್ಲ, ಈ ತರ ಅಂಜಲೆಲ್ಲ ಹೇಳ್ತಾರೆ ಅದನ್ನೆಲ್ಲ ತಿನ್ನುದಿಲ್ಲ ನಾನು, ಚಿಕ್ಕಂದಿನೆಲ್ಲ ತಿನ್ನುದಿಲ್ಲ. ಬಂಗುಡೆ ಬೂತಾಯಿ ಎಲ್ಲ ಅಂದ್ರೆ ಇಷ್ಟ. ಓಕೆ, ಇವಾಗ ಟೀಚಿಂಗ್ ಫೀಲ್ಡ್ ಅನ್ನ ಬಿಟ್ಟು ಬಿಸ್ನೆಸ್ ಪ್ರಾರಂಭ ಮಾಡಿದ್ರ, ಮನೆಯವರೆಲ್ಲ ಏನ್ ಹೇಳ್ತಾರೆ, ಅಮ್ಮನವರೆಲ್ಲ ಏನ್ ಹೇಳ್ತಾರೆ? ಮನೆಯವರು, ಅಯ್ಯೋ ನಿನ್ಗೆ ಎಷ್ಟು ಓದಿಸಿ ನೀನು ಈ ಫೀಲ್ಡಿಗೆ ಹೋದಿಯಲ್ಲ ಅಮ್ಮ ಅಂತ ಹೇಳ್ತಾರೆ. ಆದ್ರೆ ನಾನು ಅದು ನಮ್ಮ ಕುಲ ಕಸುಬೆ ಅಲ್ಲ, ಯಾವ್ದಾದ್ರು ಏನು ಪ್ರಾಮಾಣಿಕವಾಗಿ ದುಡಿಲಿಕ್ಕೆ ಯಾವ್ದಾದ್ರು ಏನಪ್ಪ, ಒಂದು ದೇವರು ಒಂದು ದಾರಿ ತೋರಿಸಿದ್ದಾರೆ ಅಂತ ಹೇಳಿ ಅದೇನಿಗೊಂದವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಮ್ಮ ಮಗಳೊಂದು ಮೇಲೆ ಬರ್ತಾ ಇದ್ದಾಳೆ ಅಂತ ಹೇಳಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಓಕೆ, ಹಸ್ಬೆಂಡ್ ಬೆಳಿಗ್ಗೆ ಬೇಗ ಹೋಗ್ತಾನೆ ಅಂತ ಹೇಳಿದ್ರೆ ನೀವು ಹೋಗಿದ್ಯಾ ಒಮ್ಮೆ ಆದ್ರೂ? ನಾನು ಒಂದು 3-4 ಸರಿ ಹೋಗಿದ್ದೇನೆ ಅವ್ರ ಜೊತೆ. ಹೆಂಗ ಅನ್ಸುತ್ತೆ ಅಲ್ಲಿ ಹೋದಾಗ? ಒಂಥರ ಖುಷಿ ಆಗ್ತದೆ, ತುಂಬಾ ಖುಷಿ ಆಗ್ತದೆ ಅಲ್ಲಿ. ವೆರೈಟಿ ಮೀನು, ಮತ್ತೆ ಬೋಟ್ ಎಲ್ಲ ಬರ್ತದಲ್ಲ, ಅವ್ರ ಜೊತೆ ಮಾತಾಡೋ ರೀತಿ ಅದೆಲ್ಲ ಖುಷಿ ಆಗ್ತದೆ. ನಾವು ಮಾತಾಡೋ ರೀತಿ ನೋಡಿ, ನಾನು ಹೆಚ್ಚು ತುಳು ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಗೊತ್ತಾಗ್ತದೆ ಅವರಿಗೆ ನೀವು ತುಳುವವರಲ್ಲ ಅಂತ ಅವ್ರಿಗೆ ಗೊತ್ತಾಗ್ತದೆ. ನೀವು ಎಲ್ಲಿ ಅವ್ರಿಗೆ ಕೇಳ್ತಾ, ನಾವು ಕುಂದಾಪುರ ಅಂತ ಹೇಳ್ತೇವೆ, ಆಗ ಮಲ್ಪೆ ಅದೆಲ್ಲ ಹೇಳಿ ತುಂಬಾ ಮಾತಾಡ್ತಾರೆ, ಖುಷಿ ಆಗ್ತದೆ. ಓಕೆ, ಇವಾಗ ಬೇರೆ ಬೇರೆ ಬಿಸ್ನೆಸ್ ಅನ್ನ ಮಾಡ್ತಾರೆ, ಬಟ್ ಮೀನು ಬಿಸ್ನೆಸ್ ಅಂತೆಲ್ಲ ಇದೆಲ್ಲ ರ್ಯಾರ್ ಅಲ್ವಾ, ಹಾಗಾಗಿ ಪ್ರಾರಂಭ ಮಾಡ್ಬೇಕಾದ್ರೆ ಕಷ್ಟ ಆಯ್ತಾ, ಹೆಂಗಿತ್ತು ಅಂತ? ಪ್ರಾರಂಭ ಮಾಡಿದಾಗ ಒಂದ್ ಸ್ವಲ್ಪ ಕಸ್ಟಮರ್ ಬರ್ತಾರಾ ಇಲ್ವಾ ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಏನೊಂದು ಪ್ರಚಾರ ಏನು ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಏನೊಂದು ಹೀಗೆ ಸುದ್ದಿ ಬಿಡುಗಡೆಯಲ್ಲಿ ಒಂದು ಸ್ವಲ್ಪ ಒಂದು ಪ್ಯಾಂಪ್ಲೆಟ್ ಒಂದು ಹಾಕಿ ನಾವು ಮಾಡಿದ್ವಿ. ಆದ್ರೆ ನಮ್ಗೆ 1 ವೀಕ್ ಸ್ವಲ್ಪ ಕಷ್ಟ ಆಯ್ತು ನಮ್ಗೆ. ಅದು ಯಾವ ಬಿಸ್ನೆಸ್ ಆದ್ರೂ ಅಷ್ಟೇ, ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸ್ಲೋ ಇರ್ತದೆ. ಸ್ಟಾರ್ಟಿಂಗ್ ಅಲ್ಲಿ ಸ್ಲೋ ಇರ್ಬೇಕು ಆಕ್ಚುಲಿ, ಒಳ್ಳೆ ಇದ್ದು ಮತ್ತೆ ಡೌನ್ ಆಗ್ಬಾರ್ದು. ನಮ್ದು ಸ್ಟಾರ್ಟಿಂಗ್ ಅಲ್ಲಿ ಸ್ಲೋ ಇತ್ತು, ಈಗ ಒಂದು ಲೆವೆಲ್ಗೆ ಬಂದಿದೆ, ಖುಷಿ. ಬೆಸ್ಟ್ ಪ್ಲೇಸ್ ಕೂಡ ಸಿಕ್ಕಿದೆ, ಪಾರ್ಕಿಂಗ್ ಸ್ವಲ್ಪ ಸಮಸ್ಯೆ ಆಗ್ತದೆ, ಬಿಟ್ರೆ ಮತ್ತೇನು ಸಮಸ್ಯೆ. ಪಾರ್ಕಿಂಗ್ ಅಂದ್ರೆ ತಕೊಂಡು ಹೋಗ್ತಾ ಇರ್ತಾರ ನಿಲ್ಲೋದಿಕ್ಕೆ ಅಂತ ಇಲ್ಲ, ಕಾಲ್ ಮಾಡಿ ಎಲ್ಲ ತುಂಬಾ ಜನ ಆಟೋ ಕೊಡ್ತಾರೆ. ಕಾಲ್ ಮಾಡಿಯೇ ಹೇಳೋರೆ ಜಾಸ್ತಿ. ಫ್ರಿಜ್ ಉಂಟು ಎರಡು ಫ್ರಿಜ್ ಅಲ್ಲಿ ಕಾಲ್ ಮಾಡಿದವ್ರದ್ದು ಕ್ಲೀನ್ ಮಾಡಿ ಇಟ್ಟದ್ದೇ ಮೀನ್ ಇರ್ತದೆ, ನಮ್ಗೆ ಐಸ್ ಸಹ ತೆಗಿಲಿಕ್ಕೆ ಆಗುದಿಲ್ಲ. ಹೆಚ್ಚಿನವ್ರು ಕಾಲ್ ಮಾಡಿ ಹೇಳ್ತಾರೆ. ಬಿಸಿ ಇರುವಂತದ್ದು ಅಂತ ಹೇಳಿದ್ರೆ ಯಾವಾಗ? ಬಿಸಿ ಅಂದ್ರೆ ಅದೇ ಸ್ಯಾಟರ್ಡೆ ಮತ್ತೆ ಸಂಡೇ ತುಂಬಾ ಬಿಸಿ. ತುಂಬಾ ಅಂದ್ರೆ ಮೊದ್ಲು ನಾನು ಮತ್ತೆ ಇವ್ರು ಮಾತ್ರ ಮೇಂಟೈನ್ ಮಾಡ್ತಾ ಇದ್ವಿ. ಈಗ ಶನಿವಾರ ಮತ್ತೆ ಇದು ಸ್ಯಾಟರ್ಡೆ ಮತ್ತೆ ಸಂಡೇ ಈಗ ಇನ್ನೊಬ್ರು ಬರ್ತಾರೆ ಮಾಡ್ಲಿಕ್ಕೆ. ಮಸಾಲಾ ಎಲ್ಲ ಇಲ್ಲೇ ಸಿಗುತ್ತೆ? ಇಲ್ಲೇ ಸಿಗ್ತದೆ, ಬಂದು ಹಾಕಿ ಹೋಗ್ತಾರೆ, ಕಂಪನಿಯವರೇ ಬಂದು ಹಾಕಿ ಹೋಗ್ತಾರೆ. ಎಷ್ಟು ಖುಷಿ ಇದೆ ಈ ಬಿಸ್ನೆಸ್, ತುಂಬಾ ಖುಷಿ ಉಂಟು. ತುಂಬಾ ಒಮ್ಮೊಮ್ಮೆ ಮಕ್ಕಳನ್ನ ನೆನೆಯುವಾಗ ಸ್ವಲ್ಪ ಬೇಜಾರಾಗ್ತದೆ ಬಿಟ್ರೆ, ಯಾಕಂತ ಹೇಳಿದ್ರೆ ಬೆಳಿಗ್ಗೆ 7 ಗಂಟೆಗೆ ಬಿಟ್ಟು ಬರ್ತೇನಲ್ಲ ನಾನು, ಸ್ವಲ್ಪ ಬೇಜಾರಾಗ್ತದೆ ಅನ್ನೋದು ಬಿಟ್ರೆ ತುಂಬಾ ಖುಷಿ ಉಂಟು. ಇವಾಗ ತುಂಬಾ ಜನ ಬಿಸ್ನೆಸ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ, ಬಟ್ ಮೀನು ಬಿಸ್ನೆಸ್ ಅಂತೆಲ್ಲ ಹೇಳಿದಾಗ ಕೈ ಹಿಡಿಯುತ್ತೋ ಇಲ್ವೋ ಅನ್ನೋ ಪ್ರಶ್ನೆ ಎಲ್ಲ ಇರುತ್ತಲ್ಲ, ಏನ್ ಹೇಳ್ತೀರಾ ಅವರಿಗೆ? ಯಾವುದೇ ಬಿಸ್ನೆಸ್ ಆದ್ರೂ ನನ್ನ ಪ್ರಕಾರ ಒಂದಲ್ಲ ಒಂದು ಕಷ್ಟ ಇದ್ದೇ ಇರ್ತದೆ. ನಾವು ಇಳಿದ ಮೇಲೆ ಗೊತ್ತಾಗುದು ಅದು ನಮ್ಗೆ ಕಷ್ಟವಾ ಸುಲಭ ಅಂತ ಹೇಳಿ. ಆಗ ನಾನು ಹೆಂಗಸರಿಗೆ ಹೇಳುದೇನಂತ ಹೇಳಿದ್ರೆ, ಒಂದು ಕರೆಕ್ಟ್ ಆದ ಒಂದು ಐಡಿಯಾ ಮಾಡ್ಕೊಂಡು ಯಾವ ಬಿಸ್ನೆಸ್ ಆದ್ರೂ ಪರವಾಗಿಲ್ಲ, ಒಂದು ಒಳ್ಳೆ ಬಿಸ್ನೆಸ್ ಮಾಡಿದ್ರೆ ಖಂಡಿತ ದೇವ್ರು ನಂಬ್ಕೊಂಡು ಹೋದ್ರೆ ಖಂಡಿತ ಕೈ ಬಿಡುದಿಲ್ಲ ಅನ್ನೋದು ನನ್ನ ಒಂದು ನಂಬಿಕೆ. ಓಕೆ, ಇವಾಗ ಈ ಬಿಸ್ನೆಸ್ ಗೆ ಬಂದ ಮೇಲೆ ಚಾಲೆಂಜಿಂಗ್ ಅನ್ನುವಂಥದ್ದು ಆಗಿದೆಯಾ ಹೇಗೆ ಅಂತಂದ್ರೆ, ಬೇರೆ ಕಡೆಯಲ್ಲೂ ಮೀನಿದು ತುಂಬಾ ಕಡೆಯಲ್ಲಿ ಸಿಗುತ್ತೆ ಅಲ್ಲ, ಅದ್ರ ನಡುವೆ ನಾವು ಮೇಲೆ ಬರಬೇಕು ಅನ್ನುವಂಥದ್ದು ಇರುತ್ತಲ್ಲ, ಹಾಗಾಗಿ ಎಷ್ಟು ಸವಾಲಿದೆ? ತುಂಬಾ ಸವಾಲಿದೆ. ಕೆಲವರು ಹೇಳ್ತಾರೆ ಮಾರ್ಕೆಟ್ ಅಲ್ಲಿ ತುಂಬಾ ಕಡಿಮೆ ಉಂಟು, ನಿಮ್ಮದೇನು ತುಂಬಾ ಜಾಸ್ತಿ ಉಂಟು. ಇನ್ನು ಕೆಲವರು ಹೇಳ್ತಾರೆ ಇಲ್ಲಿ ತುಂಬಾ ಕಡಿಮೆ ಉಂಟು, ಮಾರ್ಕೆಟ್ ಅಲ್ಲಿ ಜಾಸ್ತಿ ಉಂಟಂತ. ಹೀಗೆ ತುಂಬಾ ಸಿಚುವೇಶನ್ಗಳ ನಾವು ಎದುರಿಸಿದ್ದೇವೆ. ಆದ್ರೆ ಅದ್ರಲ್ಲಿಯೂ ಕೂಡ ಕೆಲವರು ಹೇಳ್ತಾರೆ ನಿಮ್ಮ ಮೀನಿನ ಮಟ್ಟಿಗೆ ಮಾತಿಲ್ಲ, ಮೀನು ಒಳ್ಳೆ ಕ್ವಾಲಿಟಿ ಮೀನು, ನೀವು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಬೇಕಿದ್ರು ತಗೊಳ್ಳಿ, ಆದ್ರೆ ನಿಮ್ಮ ಮೀನು ಮಾತ್ರ ಒಳ್ಳೆ ಮೀನು ಅಂತ ಹೇಳ್ತಾರೆ. ನೀವು ಹೇಳಿದ್ರಿ ಕಾಲ್ ಮಾಡಿ ತುಂಬಾ ಜನ ಹೇಳ್ತಾರೆ ಅಂತ, ಕಾಲ್ ಮಾಡಿ ನೀವು ಕ್ಲೀನ್ ಮಾಡಿ ಇಡೋದು ಮತ್ತೆ ಅವ್ರು ಕೊಂಡೋಗದೆ ಇರೋದು, ಈ ತರ ಎಲ್ಲ ಯಾವ್ದಾದ್ರು ಆಗಿದೆಯಾ? 1-2 ಸಾರಿ ಆಗಿದೆ ಹಾಗೆ. ಅವರಿಗೆ ಪಾಪ ಮರ್ತು ಹೋಗಿ ಅವರು, ನಮ್ಗೆ ಯಾರ್ದಂತ ಗೊತ್ತಾಗುದಿಲ್ಲ. ಯಾಕಂತ ಹೇಳಿದ್ರೆ ಫೋನಲ್ಲಿ ಎಲ್ಲರ ನಂಬರ್ ಕೂಡ ಇದಿರುದಿಲ್ಲ, ಹೆಸರು ಇರುದಿಲ್ಲ. ನಂಬರ್
ತುಂಬಾ ಸರಿ ನಾನೇ ಚೆಕ್ ಮಾಡಿ ಫೋನ್ ಮಾಡಿದ್ದೇನೆ ನಾನು, ಆದ್ರೂ ಸಿಗ್ತಾ ಇರಲಿಲ್ಲ. ಯಾಕಂತೇಳಿ ತುಂಬಾ 40-50 ಕಾಲ್ ಬರ್ತದೆ. ಅದು ಎಲ್ಲರಿಗೂ ಫೋನ್ ಮಾಡಿ ವಿಚಾರಿಸ್ಲಿಕ್ಕೆ ಅವರೇ ಮತ್ತೆ ಫೋನ್ ಮಾಡಿ ನಾವು ನೆಕ್ಸ್ಟ್ ಡೇ ಬಂದು ತಕೊಂಡು ಹೋಗ್ತಿರ್ತೇವೆ, ಅಲ್ಲೇ ಇಟ್ಬಿಡಿ ಅಂತ ಹೇಳ್ತಾರೆ. ಓಕೆ, ಇವಾಗ ಲೆಕ್ಚರಿಂಗ್ ಫೀಲ್ಡ್ ಮಾಡ್ತಾ ಇದ್ದಾಗ ಒಂದು ಲೈಫ್ ಬೇರೆನೆ, ಬಟ್ ಇದು ಸ್ವಂತ ಅಂತ ಮಾಡಿದಾಗ ಒಂದು ಬೇರೆನೆ ಇರುತ್ತೆ ಅಲ್ವಾ? ಅದೆರಡನ್ನೂ ಕೂಡ ಒಟ್ಟು ಮಾಡಿ ಹೇಳೋದಾದ್ರೆ ಹೆಂಗಿದೆ ಅಂತ? ಹೇಗೆ ಅಂತ ಹೇಳುದು, ಅದು ಆ ಲೈಫಿಗೆ ಅದು ಮದುವೆಗಿಂತ ಮುಂಚೆ ಆವಾಗ ಯಾವುದೇ ರೀತಿಯ ಜವಾಬ್ದಾರಿ ಇಲ್ಲ, ಏನಿಲ್ಲ. ನಮ್ದೇ ನಾವೊಂದು ಹೋಗುದು ಕೆಲಸ, ಅದರ ಸಂಬಳ ನಮ್ಮದೇ ದರ್ಬಾರು, ಹಾಗೆ. ಈಗ ಹಾಗೆ ಅಲ್ಲ, ಮಕ್ಕಳಿದ್ದಾರೆ, ಹಸ್ಬೆಂಡ್ ಇದ್ದಾರೆ, ಅದರ ನಡುವಿಗೆ ಮನೆಯಲ್ಲಿ ಸಹ ಅತ್ತೆ ಮಾವ ಇದ್ದಾರೆ, ಅವರನ್ನ ನೋಡ್ಕೊಳ್ಬೇಕು, ಮತ್ತೆ ಇಲ್ಲಿ ಸಹ ಮೇಂಟೈನ್ ಮಾಡ್ಬೇಕು, ಮಕ್ಕಳ ಎಜುಕೇಶನ್ ನೋಡ್ಬೇಕು. ಒಂಥರ ಚಾಲೆಂಜಿಂಗ್, ಒಂಥರ ನಂಗೆ ನನ್ನ ಬಗ್ಗೆನೇ ಹೆಮ್ಮೆ ಆಗ್ತದೆ, ನಾನು ಇಷ್ಟೆಲ್ಲ ಮಾಡ್ತೀನಾ ಅಂತೇಳಿ ತುಂಬಾ ಖುಷಿ ಆಗ್ತದೆ. ಬೇರೆ ಕಂಪೇರ್ ಮಾಡಿದ್ರೆ, ಈಗ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅವರಿಗೆಲ್ಲ ಕಂಪೇರ್ ಮಾಡಿದ್ರೆ ಅವ್ರು ಹೇಳ್ತಾರೆ ನೀನು ನಿಜವಾಗ್ಲೂ ಗ್ರೇಟ್ ಮಾಡೈತಿ, ಅಲ್ಲಿ ಸಹ ಮೇಂಟೈನ್ ಮಾಡ್ಕೊಂಡು ಇಲ್ಲಿ ಸಹ ಮೇಂಟೈನ್ ಮಾಡ್ಕೊಂಡು, ಒಮ್ಮೊಮ್ಮೆ ತಾಯಿಗೆ ಸಹ ಹುಷಾರಿಲ್ಲ, ಅಲ್ಲಿ ಸಹ ಒಮ್ಮೆ ಹೋಗ್ಕೊಂಡು ಅವ್ರನ್ನ ನೋಡ್ಕೊಂಡು ಏನೋ ಒಂಥರ ಖುಷಿ ಆಗ್ತದೆ. ಒಮ್ಮೆ ಒಂದು ಕೋಪ ಬಂದಾಗ ಒಂದು ಬೇಜಾರಾಗ್ತದೆ ಅನ್ನೋದು ಬಿಟ್ರೆ ಒಂದು 90% ನನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ. ಮಕ್ಳೇನು ಹೇಳ್ತಾರೆ? ಮಕ್ಕಳು ಹೇಳ್ತಾರೆ, ಅಪ್ಪ ನೀವ್ ಯಾಕೆ ಅಮ್ಮನಿಗೆ ಫಿಶ್ ಅಂಗಡಿ ಹಾಕಿ ಕೊಟ್ರಿ, ಅವ್ರ ಹತ್ರ ಮಾತಾಡ್ಲಿಕ್ಕೆ ಟೈಮ್ ಇಲ್ಲ, ಅವ್ರ ಹತ್ರ ಹೀಗೆ ಏನಾದ್ರು ಒಂದು. ಮತ್ತೆ ನಾನು ಅಡಿಗೆಯಲ್ಲಿ ತುಂಬಾ ಇಷ್ಟ ನನಗೆ, ವೆರೈಟಿ ಮಾಡೋದು. ಸ್ಕೂಲ್ ಅದು ಟೀಚಿಂಗಿಗೆ ಹೋಗ್ತಾ ಇರುವಾಗ ಮಕ್ಕಳಿಗೆ ವೆರೈಟಿ ಅಡಿಗೆ ಮಾಡೋದು ತುಂಬಾ ಇಷ್ಟಪಡ್ತೇವೆ. ಈಗ ಏನೂ ಇಲ್ಲ, ಫುಲ್ ಡೌನ್ ಆಗಿದೆ. ಹೇಳ್ತಾರೆ ಫುಲ್ ಇದ್ ಮಾಡ್ತಾರೆ, ನೀನದು ಬರೇ ಇವಾಗ ನೀರು ದೋಸೆ ಮಾತ್ರ, ಯಾವ್ದು ವೆರೈಟಿ ಇಲ್ಲ ಅಮ್ಮ, ನಮ್ಗೆ ಬೇಡ ಅಂತೇಳಿ, ನೀನ್ ಬಿಡು ಅದನ್ನ ಅಂತ ಹೇಳ್ತಾರೆ. ಒಮ್ಮೊಮ್ಮೆ ಹೋಗಿಯಮ್ಮ ನೀವು ಹೋಗಿ ಅಂತ ಹೇಳ್ತಾರೆ. ಮಗ ಸಪೋರ್ಟ್ ಮಾಡ್ತಾನೆ, ಮಗಳು ಸ್ವಲ್ಪ ಚಿಕ್ಕವಳು, ಅಲ್ಲಿ ಸ್ವಲ್ಪ ಜಾಸ್ತಿ ಹಚ್ಕೊಂಡಿದ್ದಾಳೆ. ಹಾಗೆ ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ಎಷ್ಟು ಮಿಸ್ ಮಾಡ್ಕೊಂಡಿದ್ದೀರಾ ಇದಕ್ಕೋಸ್ಕರ? ತುಂಬಾ ಮಿಸ್ ಮಾಡ್ಕೊಂಡಿದ್ದೇನೆ. ಅದೇ ಯಾರಿಗಾದ್ರೂ ಅಷ್ಟೇ, ಅದು ಯಾವ್ದೊಂದು ಬಿಸ್ನೆಸ್ ಮೇಲೆ ಉಂಟಲ್ಲ. ಈಗ ನಾಳೆ ಉಂಟು, ಈಗ ನನ್ನ ಸ್ವಂತ ಅಣ್ಣನ ಗೃಹ ಪ್ರವೇಶ. ಆಕ್ಚುಲಿ ಇವತ್ತು ಹೋಗ್ಬೇಕು, ಇವತ್ತು ಆಗ್ತಾ ಇಲ್ಲ. ಈಗ ನಾಳೆ ಬೆಳಿಗ್ಗೆ 6 ಗಂಟೆಗೆ ಹೊರಡ್ತಾ ಇದ್ದೇವೆ. ಈಗ ಯಾವಾಗ್ಲೂ ಫ್ರೈಡೆ ನಮ್ಗೆ ರಜೆ, ಶಾಪಿಗೆ ರಜೆ, ಆದ್ರಿಂದ ಅದೊಂದು ಒಳ್ಳೆ. ಹಸ್ಬೆಂಡ್ ಸಪೋರ್ಟ್ ಮಾಡ್ತಾ ಇದ್ದಾರೆ, ಸಪೋರ್ಟ್ ಇಂದಾಗಿ ಇಲ್ಲಿ ಬಂದು ನಿಂತಿದ್ದೀರಾ. ಹೇಳಿ ಅವ್ರ ಬಗ್ಗೆ. ಹೆಸರೇನವ್ರು? ಅವ್ರ ಬಗ್ಗೆ ಹೇಳಿಕ್ ಹೋದ್ರೆ ನನಗೆ ತುಂಬಾ ಫೀಲ್ ಆಗ್ತದೆ. ಯಾಕಂತ ಹೇಳಿದ್ರೆ ಅಷ್ಟು ಅವ್ರ ಹೆಸರು ಕುಮಾರ್ ಕಿಶನ್ ಅಂತ ಹೇಳಿ, ತುಂಬಾ ಒಳ್ಳೆ ಹಸ್ಬೆಂಡ್. ಅಂತ ಒಂದು ಹಸ್ಬೆಂಡ್ ಯಾರಿಗೂ ಕೂಡ ಸಿಕ್ಕಿರ್ಲಿಕ್ಕಿಲ್ಲ. ಇಷ್ಟ ತನಕ ನನಗೆ ಒಂದು ಜೋರ್ ಮಾಡಿದವರಲ್ಲ, ತುಂಬಾ ಒಳ್ಳೆ ಹಸ್ಬೆಂಡ್ ಅವರು, ತುಂಬಾ ಸಪೋರ್ಟಿವ್. ನಿಮ್ಮ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ಅವರು ಖುಷಿ ಪಟ್ಟಿದ್ದಾರೆ ಈಗ ನೀವು ಇಷ್ಟೆಲ್ಲ? ಅವ್ರು ಹೇಳ್ತಾರೆ ನಿನ್ನಂತ ಹೆಂಡತಿ ಇದ್ರೆ ನಾನು ಪುಣ್ಯ ಮಾಡಿರ್ಬೇಕು ಅಂತ ಹೇಳ್ತಾರೆ. ತುಂಬಾ ಲೇಟ್ ಆಯ್ತು ಅಂತ ಅನ್ಸುತ್ತಾ ಈ ಬಿಸ್ನೆಸ್ ಪ್ರಾರಂಭ ಮಾಡಿದ್ದು? ತುಂಬಾ ಲೇಟ್ ಆಯ್ತು. ಯಾಕಂದ್ರೆ ಮದುವೆಯಾಗಿ ಬಂದ ಟೈಮಲ್ಲೇ ನಾವು ಮಾಡ್ಬೇಕಿತ್ತು. ಯಾಕಂದ್ರೆ ಆವಾಗ ಇವರ ಚಿಕ್ಕಪ್ಪನ ಬಸ್ ಇತ್ತು 2, ಅದನ್ನ ನೋಡ್ತಾ ಇದ್ರು ಅವರು. ಅದೇ ಟೈಮಲ್ಲಿ ಮಾಡ್ತಿದ್ರೆ ಈಗ ಒಂದು ರೇಂಜಿಗೆ ಎತ್ತಿದ್ವಿ ಅಂತ ಅನಿಸ್ತದೆ. ಆವಾಗ ಪ್ಲಾನ್ ಇರ್ಲಿಲ್ಲ ಈ ತರ ಎಲ್ಲ ಮಾಡ್ಬೋದು. ಅವರಿಗೂ ಸಹ ಪಾಪ ಇಲ್ಲಿ ಅವ್ರಿಗೆ ಎಂತದು ಗೊತ್ತಿಲ್ಲ, ಮೀನಿನ ಬಗ್ಗೆ ಏನು ಗೊತ್ತಿಲ್ಲ ಅವರಿಗೆ. ನನ್ನ ಹಸ್ಬೆಂಡಿಗೆ ಬರೇ ಬಸ್ಸು ಮತ್ತೆ ಏನಾದ್ರು ಗದ್ದೆಯಲ್ಲಿ ಏನಾದ್ರು ಮಾಡುದಿದ್ರೆ ತರಕಾರಿ ಅದು ಮಾತ್ರ ಬಿಟ್ರೆ ಮೀನಿದ ಒಂದು ಇದ್ದೇ ಇಲ್ಲ ಅವರಿಗೆ. ಆದ್ರೆ ಏನೋ ಒಂದು ದೇವರೊಂದು ಕೈ ಹಿಡಿತಂತ ಹೇಳ್ಬೋದು. ಈಗ್ಲೂ ಅವರು ಲೈನ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಇವಾಗ್ಲೂ ಅವರಿಗೂ ಹಾಗೆ ಫುಲ್ ಫೋನ್ ಮೂಲಕವೇ ಅವರಿಗೆ ಫುಲ್ ಲಾಡ್. ಅವರು ಮಂಗಳೂರಿಂದ ಹೊರಟಾಗಿ ಇಲ್ಲಿ ಇರುದಿಲ್ಲ, ಮೀನು ಫುಲ್ ಖಾಲಿ ಆಗ್ತದೆ ಅವರು ಅಷ್ಟು. ಓಕೆ, ನಿಮ್ಮ ಎಕ್ಸಾಕ್ಟ್ ಆಗಿರುವಂತ ಲೊಕೇಶನ್ ಒಮ್ಮೆ ಹೇಳ್ಬಿಡಿ ನಮ್ಮ ವೀಕ್ಷಕರಿಗೆ. ಇದು ಪುತ್ತೂರಲ್ಲಿ ಇಲ್ಲಿ ಏಳ್ಮುಡಿ ಅಂತ ಉಂಟು, KV ಶೆಣೈ ಪೆಟ್ರೋಲ್ ಬಂಕ್ ಹತ್ತಿರ. ಅಲ್ಲಿ ದುರ್ಗಾ ಫಿಶರೀಸ್ ಅಂತ ಉಂಟು. ದಯವಿಟ್ಟು ಎಲ್ಲರೂ ಕೂಡ, ಎಲ್ಲ ಕಸ್ಟಮರ್ ಕೂಡ ನಮ್ಮಲ್ಲಿಗೆ ಬಂದು ಒಳ್ಳೊಳ್ಳೆ ಮೀನುಗಳನ್ನು ತಕೊಂಡು ಹೋಗ್ಬೇಕು, ನಮ್ಮನ್ನು ಕೂಡ ನೀವು ಪ್ರೋತ್ಸಾಹಿಸ್ಬೇಕಂತ ಕೇಳ್ತೀನಿ. ಓಕೆ, ಹಾಗೇನೆ ಕೊನೆಯದಾಗಿ ಕೇಳುವಂತ ಕ್ವಶನ್, ನಾನು ಬಡತನದ ನಡುವೆ ಎಷ್ಟೊಂದು ಮಾಡಿದ್ದೀರಾ, ಇವಾಗ ಪ್ರತಿಯೊಬ್ರು ಕೂಡ ಒಂದು ದುರ್ಗಾ ಫಿಶರೀಸ್ ಪ್ರೇಮ ಅಂತ ಗುರುತಿಸೋ ಮಟ್ಟಿಗೆ ನಿಂತಿದ್ದೀರಾ ಅಲ್ವಾ? ಹಾಗಾಗಿ ತುಂಬಾ ಜನ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಿ ನಿಂತಿದ್ದೀರಾ. ಹಾಗಾಗಿ ತುಂಬಾ ಜನ ಸ್ವಲ್ಪ ಕಷ್ಟ ಬಂದಾಗ್ಲ ಅಯ್ಯೋ ಹಿಂಗಾಗ್ಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ ಅಂತ ಒಂದು ಮಾತು ಹೇಳೋದು. ಲೈಫ್ ಅನ್ನ ಯಾವತ್ತೂ ಕೂಡ ನಾವು ಚಾಲೆಂಜ್ ಆಗಿ ತಗೊಂಡ್ರುಂಟಲ್ಲ, ಯಾವ್ದು ಕೂಡ ಕಷ್ಟ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂತ ಹೇಳಿದ್ರೆ ನಾನು ತುಂಬಾ ಜನರನ್ನ ನೋಡಿದ್ದೇನೆ. ಮೇಯ್ನ್ ಆಗಿ ನನ್ನ ಒಬ್ಳು ಫ್ರೆಂಡ್ ಇದ್ದಾಳೆ, ಅವಳು ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದಾಳೆ. ಅವಳನ್ನ ನೋಡಿದ್ರೆ ನಮ್ಗೆ ಲೈಫನ್ನ ಚಾಲೆಂಜ್ ಹೇಗೆ ಅದನ್ನ ಅಟೆಂಡ್ ಮಾಡ್ಬೇಕು ಅನ್ನೋದೊಂದು
ಖಂಡಿತವಾಗಿ ಒಂದು ತಿಳ್ಕೊಳ್ಬೇಕಂತ ವಿಷಯ ಅಂತ ಹೇಳ್ಬೋದು. ಆದ್ರಿಂದ ಯಾರೇ ಆಗ್ಲಿ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಧೈರ್ಯಗೆಡಬಾರ್ದು. ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ಕೂಡ ಅವರು ಧೈರ್ಯಗೆಡಬಾರ್ದು. ಅದನ್ನ ಎಂಥದೇ ಕಷ್ಟ ಬಂದ್ರೂ ಕೂಡ ಅದನ್ನ ಎದುರಿಸಿ ನಿಲ್ಬೇಕು. ಖಂಡಿತವಾಗಿ ನಿಮ್ಗೆ ಒಳ್ಳೇದಾಗ್ತದೆ ಅಂತ ಹೇಳಿ. ಇವಾಗ ತುಂಬಾ ಫಂಕ್ಷನ್ಗಳಿಗೂ ನಿಮ್ಗೆ ಆರ್ಡರ್ ಬರ್ಬೋದು. ದೊಡ್ಡ ಫಂಕ್ಷನ್ಗೆ ಆರ್ಡರ್ ಬಂದಿರುವಂತದ್ದು ಅಂತ ಹೇಳಿದ್ರೆ ಯಾವ ಫಂಕ್ಷನ್ಗೆ ಯಾವಾಗ? ನಮ್ಗೆ ಕ್ಯಾಟ್ರಿಂಗ್ ಅವ್ರು ನಮ್ಗೆ ಪರಿಚಯ. ಅವರಿಗೆ ಆರ್ಡರ್ ಕೊಟ್ಟವರು ಸಾಮಾನ್ಯವಾಗಿ ಅಂಜಲ್ ಮತ್ತೆ ಬಂಗುಡೆ. ಇಷ್ಟ ತನಕ ನಾವು ಒಂದು ಸಾಧಾರಣ ಒಂದು 700, 800, 1000 ಪೀಸ್ ಕೂಡ ಅಂಜಲ್ ಕೊಟ್ಟಿದ್ದುಂಟು. ಈ ರತ್ನಶ್ರೀ ಕ್ಯಾಟ್ರಿಂಗ್ ಅಂತ ಹೇಳಿ ಒಂದುಂಟು. ಅವರು ನಮ್ಗೆ ಬಹಳ ಸಪೋರ್ಟ್ ಮಾಡ್ತಾ ಇದ್ದಾರೆ. ಏನೇ ಆರ್ಡರ್ ಇದ್ರು ಕೂಡ ಅವರು ನಮ್ಗೆ ಕೊಡ್ತಾ ಇದ್ದಾರೆ. ಅದೊಂದು ಬಹಳ ಖುಷಿ. ಹಾಗೆ ಬಂಗುಡೆ ಕೂಡ ಈಗ ನಾಡಿದ್ದು ಮಾರ್ಚ್ ಅಲ್ಲಿ ಒಂದು ಫಂಕ್ಷನ್ ಇದೆ. ಆಗ ನಮ್ಗೊಂದು 700 ಪೀಸ್ ಅಂಜಲ್ ಬೇಕಂತ ಹೇಳಿದ್ದಾರೆ. ಅದು ಬೇರೆ ಕಸ್ಟಮರ್, ನಮ್ಮ ರೆಗ್ಯುಲರ್ ಕಸ್ಟಮರ್. ಹಾಗೆ ಒಳ್ಳೆ ರೆಸ್ಪಾನ್ಸ್ ಉಂಟು ನಮ್ಗೆ. ನಿಮ್ಮಲ್ಲಿ ಆರ್ಡರ್ ಕೊಡ್ಬೇಕು ಅಂತ ಹೇಳಿದ್ರೆ ಯಾವಾಗ ಹೇಳ್ಬೇಕಾಗುತ್ತೆ? ಅದಕ್ಕಿಂತ ಮುಂಚಿನ ದಿನ ತುಂಬಾ ಒಂದಿಗೆ 700 ಪೀಸ್ ಅಂಜಲ್ ಆ ತರ ಎಲ್ಲ ಆದ್ರೆ ಅಥವಾ 500, 600 ಬಂಗುಡೆ ಆದ್ರೆ ನಮ್ಗೊಂದು 2 ದಿನ ಮುಂಚೆ ಹೇಳಿದ್ರೆ ಸಾಕಾಗ್ತದೆ. ಇಲ್ಲದಿದ್ರೆ ಹಿಂದಿನ ದಿವಸ ರಾತ್ರಿ ಒಂದು 8 ಗಂಟೆ ಒಳಗೆ ಹೇಳಿದ್ರೆ ಸಾಕು. ಓಕೆ, ಇವಾಗ ಬಿಸ್ನೆಸ್ ಪ್ರಾರಂಭ ಮಾಡ್ತಾರೆ ಅಂತ ಇರುವಂತಹ ಹೆಣ್ಣು ಮಕ್ಕಳಿಗೆ ಒಂದು ಟ್ರಿಕ್ಸ್ ಹೇಳೋದಾದ್ರೆ ನೀವು ಮಾಡಿದ್ರು? ಟ್ರಿಕ್ಸ್ ನಾನು ಕಲ್ತಿದ್ದು ನನ್ನ ಹಸ್ಬೆಂಡ್ ಇಂದ. ನಮ್ಮ ಕುಲಕಸುಬ ಮೀನುಗಾರಿಕೆ ಆದ್ರೂ ಕೂಡ ನಾನು ಅದಕ್ಕೆ ಹೋದವಳಲ್ಲ. ನಾನು ಯಾವತ್ತು ಓದು ಅಂತಾನೆ ಇದ್ದವಳು. ಒಂದು ಮೀನ್ ಮೂರ್ಲಿಕ್ಕೆ ಹೇಳಿದ್ರು ಕೂಡ ಅಮ್ಮ ನನಗೆ ಆಗುದಿಲ್ಲ ಅಂತ ಹೇಳಿದವಳು ನಾನು. ಯಾಕಂತೇಳಿದ್ರೆ ನಮ್ಗೆ 8 ಜನ ಮಕ್ಕಳು. ಹಾಗೆ ನನ್ನನ್ನು ಬಹಳ ಮುದ್ದಿನಿಂದ ಸಾಕಿದ್ದಾರೆ. ಹೋಗ್ತಾನೆ ಇರ್ಲಿಲ್ಲ, ಮೀನಿನ ಹತ್ರ ಹೋಗ್ತಾನೆ ಇರ್ಲಿಲ್ಲ ನಾನು. ಆದ್ರೆ ಇದೆಲ್ಲ ನಾನು ಕಲ್ತಿದ್ದೆ, ಟ್ರಿಕ್ಸ್ ಯಾವ ತರ ಒಂದು ಮಾಡ್ಬೇಕು, ಇದೆಲ್ಲ ಮಾಡ್ಬೇಕಂತ ಕಲ್ತಿದ್ದು ನನ್ನ ಹಸ್ಬೆಂಡ್ ಇಂದ. ಅದು ಹೇಳುದೇನಂತ ಹೇಳೋದು ತನ್ನಿಂದ ತಾನೇ ಬರ್ತದೆ. ಅದು ಮತ್ತೆ ಒಂದು ಬಿಸ್ನೆಸ್ ಮಾಡಿದ ನಂತರ ಒಂದು ತಿಂಗಳು ಬೇಡ, 1 ವಾರದ ನಂತರ ಆ ಟ್ರಿಕ್ಸ್ ನಿಮ್ಗೆ ಬರ್ತದೆ. ಅದು ಮಾಮೂಲಿಯಾಗಿ ಬರ್ತದೆ. ಓಕೆ, ಮೀನುಗಾರಿಕೆ ಕುಲಕಸುಬು ಅಂತ ಹೇಳಿದ್ರಲ್ಲ, ನೀವು ಕೂಡ ಮೀನ್ ಹಿಡಿಲಿಕ್ಕೆ ಹೋದದ್ದಲ್ಲ? ಮೀನ್ ಹಿಡಿಲಿಕ್ಕೆ ಅಪ್ಪನ ಜೊತೆಗೆ ಹೋಗಿದ್ದೇನೆ ನಾನು. ಆದ್ರೆ ಅದೇ ಹೇಳಿದ್ನಲ್ಲ, ನೀರಿಗೆ ಇಳಿತಿರ್ಲಿಲ್ಲ ನಾನು. ಹೆಚ್ಚಾಗಿ ಸಮುದ್ರದಲ್ಲಿ ಎಲ್ಲ ಆಟ ಆಡಿದ್ದೇವೆ, ಸಮುದ್ರದಲ್ಲಿ ಎಲ್ಲ ಈಜಾಡಿದ್ದೇವೆ, ಸಮುದ್ರದಲ್ಲೇ ಈಜು ಕಲ್ತಿದ್ದು ನಾವು. ಅಷ್ಟು ಇದ್ ಮಾಡಿದ್ದೇವೆ. ಆದ್ರೆ ಮೀನ್ ಹಿಡಿಲಿಕ್ಕೆ ಹೋದ್ದು ಮಾತ್ರ ನನಗೆ ನೆನಪಿಲ್ಲ. ನನ್ನ ತಂದೆ ಮಾತ್ರ ಮೀನುಗಾರಿಕೆಯಲ್ಲಿ ಒಳ್ಳೆ ಹೆಸರು ಮಾಡಿದ್ರು. ತುಂಬಾ ಒಂದು ಪುರಸ್ಕಾರಗಳನ್ನೆಲ್ಲ ಪಡೆದ್ರು. ಹೆಸರು ಹೇಳಿ ಅವ್ರ ಹೆಸರು ಗುಂಡು ಸುವರ್ಣ ಅಂತ ಹೇಳಿ. ಈಗ ನಾಡ್ದು ಮಾರ್ಚ್ 26ಕ್ಕೆ ಒಂದು ಡೆತ್ ಆಗಿ 3 ವರ್ಷ ಆಗ್ತದೆ. ಹಾಗೆ ಅವರಿಗೊಂದು ಒಳ್ಳೆ ಹೆಸರುಂಟು. ನೀವೀಗ ಕುಂದಾಪುರಕ್ಕೆ ಹೋದ್ರೆ ಗುಂಡು ಸುವರ್ಣ ಅಂತ ಹೇಳಿದ್ರೆ ಯಾರು ಬೇಕಿದ್ರು ಅವರ ಮನೆಗೆ ತಗೊಂಡು ಹೋಗಿ ಬಿಡ್ತಾರೆ. ಅಷ್ಟು ಒಳ್ಳೆ ಹೆಸರು ಮಾಡಿದ್ದಾರೆ. ಕುಂದಾಪುರದಲ್ಲಿ ಅಪ್ಪ, ಇಲ್ಲಿ ಮಗಳು, ಹೆಸರು ಮಾಡ್ತಾ ಇದ್ದೀರಾ ಇವಾಗ. ಓಕೆ, ಬಿಸ್ನೆಸ್ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟಲ್ಲ, ಮುಂದೆ ಕೂಡ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರ್ಲಿ, ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ. ದುರ್ಗಾ ಫಿಶರೀಸ್ ಅಂತ ಹೇಳಿದ್ರೆ ಪುತ್ತೂರಿಗೊಂದು ಮಾಡೆಲ್ ಆಗೋ ರೀತಿಯಲ್ಲಿ ಆಗ್ಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಫಿಶ್ ಪ್ರಿಯರು ಫ್ರೆಶ್ ಆಗಿರುವಂಥ ಫಿಶ್ ಬೇಕು ಅಂತ ಹೇಳಿದ್ರೆ ನೀವು ಬರಬೇಕಾಗಿರುವಂಥದ್ದು ಪುತ್ತೂರಿನ ಏಳ್ಮುಡಿಯಲ್ಲಿರುವಂಥ ದುರ್ಗಾ ಫಿಶರೀಸ್ಗೆ. ಇಲ್ಲಿ ನಿಮಗೆ ಫ್ರೆಶ್ ಆಗಿರುವಂಥ ಎಲ್ಲ ವೆರೈಟಿ ಆಗಿರುವಂಥ ಫಿಶ್ಗಳು ಕೂಡ ಸಿಗ್ತಾ ಇರುವಂಥದ್ದು. ಅದರ ಜೊತೆಗೇನೆ ಇದರ ಮಾಲಕಿ ಆಗಿರುವಂತಹ ಪ್ರೇಮ ಅವರ ಜೀವನದ ಕಥೆಯನ್ನ ಕೇಳಿದ್ರಲ್ಲ, ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗೋ ರೀತಿಯಾದಂತಹ ಕಥೆ ಇದೆ. ಹಾಗಾಗಿ ಇವರಿಗೆ ದೇವರ ಆಶೀರ್ವಾದ ಇರಲಿ. ಇದರ ಜೊತೆಗೇನೆ ಪ್ರತಿಯೊಬ್ಬರು ಕೂಡ ನಾವು ಕೂಡ ಸ್ವಂತ ಬಿಸ್ನೆಸ್ ಅನ್ನ ಮಾಡಬೇಕು ಅಂತ ಯೋಚನೆಯನ್ನ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಬಿಸ್ನೆಸ್ ಅನ್ನ ಮಾಡಿ ನೀವು ಯಾವ ರೀತಿ ಅಂದುಕೊಂಡಿರ್ತೀರೋ ಆ ರೀತಿಯಾಗಿ ಮಾಡಿ ಖಂಡಿತವಾಗ್ಲೂ ದೇವರ ಆಶೀರ್ವಾದದ ಮೂಲಕ ಆ ಒಂದು ಬಿಸ್ನೆಸ್ ಸಕ್ಸಸ್ ಆಗಿ ನಡೆಯುತ್ತೆ ಅನ್ನೋದಕ್ಕೆ ಪ್ರೇಮ ಅವರು ಸಾಕ್ಷಿಯಾಗಿ ನಿಂತಿರುವಂಥದ್ದು. ಹಾಗೇನೆ ದುರ್ಗಾ ಫಿಶರೀಸ್ ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಕೊನೆಯದಾಗಿ ಮಹಿಳಾ ದಿನಾಚರಣೆಯಾಗಿರೋದ್ರಿಂದಾಗಿ ಹೆಣ್ಣಾಗಿ ಹುಟ್ಟಿದ್ದಕ್ಕಾಗಿ ಪ್ರತಿಯೊಬ್ಬರು ಕೂಡ ಖುಷಿ ಪಡೋಣ, ಪ್ರತಿದಿನ ಕೂಡ ನಮ್ಮದೇ ಅನ್ನೋ ರೀತಿಯಾಗಿ ಸಂಭ್ರಮಿಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.